ನಾನು ನಿಮ್ಮ ನೀವು ನೋಡ್ತಿದ್ರೆ ವಿಜಯಲಕ್ಷ್ಮಿ ಬಿದ್ರ. ಇವತ್ತೆಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಗೆ ನಿನ್ನೆ ಒಂದು ನಾಯಿ ಮರಿ ತಂದದ್ದು. ಅದು ನನ್ನನ್ನು ಮಲಗಲಿಕ್ಕೆ ಬಿಡುವುದಿಲ್ಲ. ನಮ್ಮ ಯಜಮಾನರು ಕೂಡ ರಾತ್ರಿ 1 ಗಂಟೆಗೆಲ್ಲ ಎದ್ದಿದ್ದಾರೆ. ಆಮೇಲೆ ನಾನು ಕೂಡ ಈಗ 4 ಗಂಟೆಗೆ ಎದ್ದಿದ್ದೇನೆ. ಈಗ ಅವನು ಕೂಗುದು. ಅದು ಸಣ್ಣ ಮರಿ ಹೇಗಿದ್ದಾನೆ ತೋರಿಸ್ತೇನೆ ನಿಮಗೆ ನೋಡಿ. ಇವನು ರಾತ್ರಿ ಕೂಗಿದ್ದು 1 ಗಳಿಗೆ ಕೂಗದೆ ಸುಮ್ಮನೆ ಇರಲಿಲ್ಲ. ಅಲ್ಲಣ್ಣ, ನೀನು ಕೂಗಿದ್ದಲ್ಲ ರಾತ್ರಿ 1 ಗಂಟೆಗೆ ಎದ್ದಿಲ್ವ ಅವರು? ಮತ್ತು ನಾನು 4 ಗಂಟೆಗೆ ಎದ್ದು ಇವನಿಗೆ ಬಿಸ್ಕೆಟ್ ಎಲ್ಲ ಕೊಟ್ಟು, ಬಿಸ್ಕೆಟ್ಟು ಹಾಲೆಲ್ಲ ಕೊಟ್ಟು ಈಗ ಮಲಗಿದ್ದಾನೆ. ಸುಮ್ಮನೆ ಹಿಡ್ಕೊಳ್ಬೇಕು, ಅವನನ್ನು ಹಿಡ್ಕೊಂಡೇ ಇರಬೇಕು. ಅವನಿಗೆ ಭಾರಿ ಖುಷಿ ಆಗ್ತದೆ ನೋಡಿ. ಹಿಡ್ಕೊಂಡಿದ್ರೆ ಭಾರಿ ಖುಷಿ ಆಗ್ತದೆ, ಚಂದ ಮಲಗ್ತಾನೆ. ಆದರೆ ನನಗೆ ಕೆಲಸ ಉಂಟಲ್ಲ, ನಾನು ಕೂತ್ಕೊಂಡಿರ್ಲಿಕ್ಕೆ ಆಗ್ತದಾ? ಇವನನ್ನು ಹಿಡ್ಕೊಂಡು ಹೀಗೆ ನೋಡಿ. ಅವನು ಸ್ನಾನ ಮಾಡಿದ್ದಾನೆ, ನಿನ್ನೆ ಸ್ನಾನ ಮಾಡಿಸಿದೆ. ಮತ್ತು ರಾತ್ರಿ ಆಗುವಾಗ ಅಲ್ಲಿ ಹೋಗಲಿಲ್ಲ, ಅವನ ಗೂಡಿಗೆ ಹೋಗಲಿಲ್ಲ ಅವನು. ಈಗ ನೋಡಿ ಕಣ್ಣು ಗುರುದು. ಯವ್ವ ರಾಖಿ ಕಣ್ಣು ಗುರ್ತಿದ್ದಾನೆ. ನನ್ನನ್ನು ಎಬ್ಬಿಸಿ ಅವನು ನಿದ್ರೆ ಮಾಡುದು. ಎಷ್ಟು ಚಂದ ನಿದ್ರೆ ಮಾಡ್ತಾನೆ ನೋಡಿ. ಈಗ ಸೇಲೆ ಅವನು ಈಗ ರಾಖಿ ಈಗ ಭಾರಿ ಚಂದ ನಿದ್ರೆ ಮಾಡ್ತಾನೆ. ಈಗ ಅವನಿಗೆ ನಿದ್ರೆ ಬರ್ತಂಟು, ಮಲಗಿಸ್ತೇನೆ. ಈಗ ಅವನಿಗೆ ಮಲಗುದು ತಗೊಳ್ಳಿಲ್ಲ. ಈಗ ಒಂದು ಬಾಕ್ಸಲ್ಲಿ ಒಂದು ಬಟ್ಟೆ ಹಾಕಿ ಮಲಗಿಸಿದ್ದೇನೆ ನೋಡಿ. ಈಗ ಚೆನ್ನಾಗಿ ಮಲಗಿದ್ದಾನೆ. ರಾತ್ರಿ ನಿದ್ರಲ್ಲೇ ಪುಣ್ಯಾತ್ಮನಿಗೆ. ಅವನು ನಮ್ಮನ್ನು ಮಲಗಲಿಕ್ಕೆ ಬಿಡಲಿಲ್ಲ, ಅವನು ಮಲಗಲಿಲ್ಲ ನೋಡಿ. ಈಗ ಹೇಗೆ ಮಲಗಿದ್ದಾನೆ ನೋಡಿ.